ಸಕಲವೂ ನೀನೆ, ಸರ್ವವೂ ನೀನೆ, ಸರ್ವಸ್ವವೂ ನೀನೆ ತಾಯೇ ಎಂಬ ಮಾತಿನಂತೆ ಶ್ರೀ ಆದಿಶಕ್ತಿ ಮಹಾದೇವಿ ದೇವಸ್ಥಾನ ಕಾರಲ್ಗೊಡ್ಡೆ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ ಎಂಬ ಮಾತಿನೊಂದಿಗೆ ಸ್ವಾಗತ ನೃತ್ಯವನ್ನ ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ಚೈತ್ರ ಮತ್ತು ಅಮೃತ ಇವರು. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. स्वागतं कृष्ण शरणागतं कृष्ण स्वागतं कृष्ण शरणागतं कृष्ण मधुरापुरि सदना मृदुवदना मधुसूदना इह स्वागतं कृष्ण शरणागतं कृष्ण मधुरापुरि सदना मृदुवदना मधुसूदना इह स्वागतं कृष्ण शरणागतं कृष्ण मधुरापुरि सदना मृदुवदना मधुसूदना इह स्वागतं कृष्ण शरणागतं कृष्ण भोगदाप्त सुलभा सुपुष्पगन्धकलवा भोगदाप्त सुलभा सुपुष्पगन्धकलवा कस्तूरि तिलक महिमा मम कान्तनन्द गोपगन्ध स्वागतं कृष्ण मुष्टिकासूरचानूरमल्लमल्लविशारद मधुसूदना मुष्टिकासूरचानूरमल्लमल्लविशारद कुवलयपीठ मर्दन कालिङ्गनर्दन गोकुलरक्षण सकल सुलक्षण देव मर्दन कालिङ्गनर्दन गोकुलरक्षण सकल सुलक्षण देव शिष्ट जनपाल संकल्प कल्प कल्प शतकोटि असम पराभव धीर मुनि जन विहार मदन सुकुमार दैत्य संहार देवा धीर मुनि जन विहार मदन सुकुमार दैत्य संहार देवा मधुर मधुर रति साहस साहस ब्रज युवती जन मानस पूजित मधुर मधुर रति साहस साहस ब्रज युवती जन मानस पूजित शरणागतं कृष्ण स्वागतं कृष्ण कृष्ण शरणागतं कृष्ण स्वागतं कृष्ण कृष्णागतं कृष्ण स्वागतं कृष्ण शरणागतं कृष्ण स्वागतं कृष्ण शरणागतं कृष्ण
ಸ್ವಾಗತ ನೃತ್ಯವನ್ನ ಮಾಡಿದಂತಹ ಚೈತ್ರ ಮತ್ತು ಅಮೃತ ಇವರಿಗೆ ಧನ್ಯವಾದಗಳು. ತಮ್ಮೆಲ್ಲರ ಗಮನಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಲಕ್ಟಿಪ್ ಡ್ರಾ ಕೂಡ ನಡೀಲಿಕ್ಕಿದ್ದು ಎಲ್ಲರೂ ಕೊನೆಯವರೆಗೂ ಕಾರ್ಯಕ್ರಮವನ್ನ ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ತಮ್ಮ ಸುಮಧುರವಾದ ಕಂಠದಿಂದ ಹಾಡನ್ನ ಹಾಡಿ ನಮ್ಮನ್ನೆಲ್ಲ ರಂಜಿಸಲಿದ್ದಾರೆ ಸುರೇಂದ್ರ ಆಚಾರ್ಯ ಇವರು. ಸರ್, ಇದೀಗ ವೇದಿಕೆ ತಮಗಾಗಿ. ಗಣಪತಿಯೇ ಬುದ್ಧಿದಾತನೇ ಸಿದ್ಧಿನಾಥನೇ ಸಲಹು ಗಣೇಶನೇ ವಿದ್ಯಾಧಿಪನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಕೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ವಿಧಿಯಾಗಿ ವಿಧಿಯಾಗಿ ಸುದೆ ತುಂಬು ಒಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬು ಒಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ
ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ನೀ ನಮ್ಮ ಗೆಲುವಾಗಿ ಬಾ. ನೀ ನಮ್ಮ ಗೆಲುವಾಗಿ ಬಾ. ನೀ ನಮ್ಮ ಗೆಲುವಾಗಿ ಬಾ. ಅದ್ಭುತವಾದ ಕಂಠದಿಂದ ಹಾಡನ್ನ ಹಾಡಿದಂತಹ ಸುರೇಂದ್ರ ಆಚಾರ್ಯ ಇವರಿಗೆ ಧನ್ಯವಾದಗಳು. ಕನ್ನಡ ನುಡಿ ಚಂದ, ಕನ್ನಡ ಭಾಷೆ ಅಂದ, ಕನ್ನಡದ ಜನ ಚಂದ ಎನ್ನುವಂತಹ ಮಾತಿನಂತೆ ಇದೀಗ ಕರುನಾಡೆ ಕೈ ಚಾಚಿದೆ ನೋಡೆ ಎಂಬ ಹಾಡಿಗೆ ನೃತ್ಯವನ್ನ ಮಾಡಲಿದ್ದಾರೆ ಭಜನಾ ಮಂಡಳಿಯ ಬಾಲಕರು. ಜೋರಾದ ಚಪ್ಪಾಳೆ ಮೂಲಕ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬಿಸೋ ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ ಹೂಗಳೇ ಶುಭ ಕೋರಿದೆ ನೋಡೆ
ಅರಿಶಿಣ ಭಂಡಾರ, ಪಡುಬಣ ಸೂರ್ಯನೇ ಕುಂಕುಮ ಭಂಡಾರ. ಕಾಮನ ಬಿಲ್ಲು ರಂಗೋಲಿ ಹಾಸಿದೆ, ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬಿಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಚಂದದ ನೃತ್ಯವನ್ನ ಪ್ರದರ್ಶಿಸಿದಂತಹ ಭಜನಾ ಮಂಡಳಿಯ ಬಾಲಕರಿಗೆ ಧನ್ಯವಾದಗಳು. ಗಾಯನ ಅನ್ನುವಂತಹದ್ದು ಒಂದು ಅದ್ಭುತವಾದ ಕಲೆ. ಇಂಥ ಕಲೆಯನ್ನ ತನ್ನದಾಗಿಸಿಕೊಂಡಂತಹ ಪ್ರದೀಪ್ ಪೂಜಾರಿ ಒಂದು ಹಾಡಿನ ಮುಖಾಂತರ ಇದೀಗ ತಮ್ಮ ಮುಂದೆ. ಹಲೋ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಹಲವು ಆಭರಣಗಳು ಜಲವಾಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ, ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಉಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ, ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ, ಸರ್ವದ ತನ್ನ ಎದೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಬಂತೆ, ಮರುಳು ಮಾಡಿಕೊಂಡೆ ಮಾಯಾದೇವಿಯೇ. ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ, ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ.
ಎಡಕ್ಕೆ ಭೂಮಿ ಬಲಕ್ಕೆ ಶ್ರೇಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೇಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಬಂತೆ ಮರುಳು ಮಾಡಿಕೊಂಡೆಯ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಪೊಕ್ಕುಳಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡುವಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮಾಯಾದೇವಿಯೇ ತಮ್ಮ ಮಧುರವಾದ ಕಂಠದಿಂದ ಹಾಡನ್ನ ಹಾಡಿದಂತಹ ಪ್ರದೀಪ್ ಪೂಜಾರಿ ಇವರಿಗೆ ಧನ್ಯವಾದಗಳು. ನಮ್ಮ ತುಳು ಭಾಷೆ ಏತೊಂಜಿ ಪೊರ್ಲು ಅತ್ತೆ ತುಳುವೆರೆ ಮನಸ್ಸು ಬಂಗಾರ ಅಂದ ಪನ್ಪೆರ ಇತ್ತೆ ಒಂಜಿ ತುಳು ಪದ್ಯಗ್ ಪಜ್ಜನ ಪಾಡರ ಬರೊಂದುಲೆ ಭಜನಾ ಮಂಡಳಿದ ಎಲ್ಯಾ ಜೋಕುಲು ಜೋರಾಯಿನ ತಾಟಿದ ಮುಖಾಂತರ ಅಕ್ಲಿನ ಚಾವಡಿಗ ಬರಮಂತೋನ್ಗ.
ತೊಡು ಮೊದಲ ಮದುವೆ ಚಲುವೆ ಭಾಗ್ಯಾರ ಕಂಡುಡು ಗಂಧ ಸಾಲಿ ಪಲ್ಲವಿದೆ ಗುಮಿಸುಂದು ಕಮ್ಮೆನ ಪಸಿರಿಂದು ಊರೂರ್ ಮೇಡೆನನ ಗುಮಿಸುಂದು ಕಮ್ಮೆನ ಪಸಿರಿಂದು ಊರೂರ್ ಮೇಡೆನನ ಗೂಡುದ ಚಾವಡಿ ಪೆರುಮೆದ ಕಲೋಟು ಇನೆದಾತಿ ಐಸಿರದ ಬಂಗಾರ ಬಾಳೆ ಗೂಡುದ ಚಾವಡಿ ಪೆರುಮೆದ ಕಲೋಟು ಇನೆದಾತಿ ಐಸಿರದ ಬಂಗಾರ ಬಾಳೆ ಮನಿತೆಲಿಗೆ ಸವಿನಲಿಗೆ ತೊಳುವ ಕಲೆತ ಕಲಶ ಭಾಗ್ಯಾರ ಕಂಡುಡು ಗಂಧ ಸಾಲೆ ಪೊಲ್ಲವಿದೆ ಗುಮಿಸುಂದು ಕಮ್ಮೆನ ಪಸಿರಂದು ಊರೂರ್ ಮೇದೆನನ ಗುಮಿಸುಂದು ಕಮ್ಮೆನ ಪಸಿರಂದು ಊರೂರ್ ಮೇದೆನನ ಒಳ್ಳೆಯ ನೃತ್ಯ ಪ್ರದರ್ಶನವನ್ನ ನೀಡಿದಂತಹ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ವೀಕ್ಷಕರೇ, ಮತ್ತೊಮ್ಮೆ ತಮ್ಮ ಗಮನಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಲಕ್ಷಿಪ್ ಡ್ರಾ ಕೂಡ ನಡೀಲಿಕ್ಕಿದ್ದು, ತದನಂತರ ಹಾಸ್ಯಮಯವಾದ ನಾಟಕ ಡೊಂಬರಾಟ ಕೂಡ ನಡೀಲಿಕ್ಕಿದ್ದು, ಎಲ್ಲರೂ ಕೊನೆಯವರೆಗೂ ಕಾರ್ಯಕ್ರಮವನ್ನ ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ತಮ್ಮ ಸುಮಧುರವಾದ ಕಂಠದಿಂದ ಒಂದು ಹಾಡನ್ನ ಹಾಡಲಿದ್ದಾರೆ ಸುರೇಂದ್ರ ಆಚಾರ್ಯ ಇವರು. ಇದೀಗ ತಮ್ಮ ಮುಂದೆ ಹಲೋ. పట్టదయగుల నట్టున స్థితి బరుజ నరమాని దేవేరు పంపిన ఉండుందు నంబునుయ నరమాని కాసు మల్పున తేనయ ఆ దేవేరుడ నట్టునుయ ప్రీతి త్యాగోడు బతుకుండ పుండు నమ్మ పొల్ల జీవన పట్టదయగుల నట్టున స్థితి బరుజ నరమాని దేవేరు పంపిన ఉండుందు నంబునుయ నరమాని ಸ್ವಾರ್ಥೋದ ಸಂಗೋನು ಬುಡುದು ಎಟ್ಟೆಪ್ಪು ಬಯಕುಲಯ ಈ ಎಟ್ಟೆಪ್ಪು ಬಯಕುಲಯ ಧರ್ಮೋದ ಸಾದಿಡು ನಡೆದು ನಿಷ್ಠೆಡು ಬದುಕುಲಯ ಈ ನಿಷ್ಠೆದು ಬದುಕುಲಯ ಕಾರ್ಣಿಕ ದಿಂಜಿನ ದೈವ ಉದ್ದಿನ ನೆಲ ಮುಂದು ಬಂಗಾರಿ ಸಿರಿ ಸತ್ವದ ಕೊರ್ಲುದ ತಾಣ ಮುಂದು ದೈವ ಶಕ್ತಿ ನಂಬಿಕೆಡೆ ನಂಬೋಡು ಮಾತೇನುಲ ಪಟ್ಟದಯಗುಲ ನಟ್ಟು ನಸಿತಿ ಬರುಯ ನರಮಾನಿ ದೇವೇರು ಪಂಪಿನ ಉಂಡೊಂದು ನಂಬೋನುಯ ನರಮಾನಿ
ದುಃಖೋಗು ಮೂಲ ಕಾರಣ ಪೂರಾಸೆನೆ ನಂಕ ಪೂರಾಸೆನೆ ಮದ ಏರಿ ಮಲ್ಲಾತಿಕೆ ದಾಯೆ ಭೂಮಿಗು ದಿನ್ನನೆ ಈ ಭೂಮಿಗು ದಿನ್ನನೆ ತುಬಿನಾರು ಮಾತ್ರ ಮಿತ್ತುಡು ತುವನ್ನುಲ್ಲೆರು ತುದೂಲ ತುವಂದಿಲಕ ಮಂತಡ ಮಿತ್ತುಲೇಪೆ ದೈವ ಶಕ್ತಿ ನಂಬಿಕೆನೆ ನಂಬೊಡು ಮಾತೆನೆಲ ಪಟ್ಟದ ಯಾಗುಲ ನಟ್ಟು ನತಿಸಿ ಬರುಯ ನರಮಾನಿ ದೇವೇರು ಪನ್ಪಿನ ಉಂಡೊಂದು ನಂಬೋನುಯ ನರಮಾನಿ ಕಾಸು ಮಲ್ಪುನ ತೆನಯ ಆ ದೇವೇರ್ನ ನತ್ತೋನುಯ ಪ್ರೀತಿ ತ್ಯಾಗೋಡು ಬದುಕುಂಡ ಪುಂಡು ನಮ್ಮ ಪೊರ್ಲ ಜೀವನ ಪಟ್ಟದ ಯಾಗುಲ ನಟ್ಟು ನತಿಸಿ ಬರುಯ ನರಮಾನಿ ದೇವೇರು ಪನ್ಪಿನ ಉಂಡೊಂದು ನಂಬೋನುಯ ನರಮಾನಿ ಆ ಪಟ್ಟದಾಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ಪನ್ಪುನ ಅರ್ಥಪೂರ್ಣವಾದ ಪದ್ಯನ ಪನ್ಯಂಚಿನ ಸುರೇಂದ್ರ ಆಚಾರ್ಯ ಮೇರೆಗೆ ಧನ್ಯವಾದಗಳು. ನೃತ್ಯಗಳನ್ನ ನೋಡಿ ಕಣ್ತುಂಬಿಸಿಕೊಳ್ಳೋದೇ ಒಂದು ಚಂದ. ಇದೀಗ ನಮ್ಮ ಭಜನಾ ಮಂಡಳಿಯ ಬಾಲಕಿಯರಿಂದ ಒಂದು ನೃತ್ಯ ಪ್ರದರ್ಶನ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. तुम्ही तुळू
ಅದ್ಭುತವಾದ ನೃತ್ಯ ಪ್ರದರ್ಶನವನ್ನ ನೀಡಿದ ಭಜನಾ ಮಂಡಳಿ ಮಕ್ಕಳಿಗೆ ಧನ್ಯವಾದಗಳು. ಗಾಯನ ಅನ್ನುವಂತಹದ್ದು ಇವರಿಗೆ ಒಲಿದು ಬಂದ ವರ ಅಂತಾನೆ ಹೇಳ್ಬೋದು. ಇದೀಗ ಈ ಮತ್ತೊಂದು ಹಾಡಿನ ಮುಖಾಂತರ ಸುರೇಂದ್ರ ಆಚಾರ್ಯ ಇವರು ತಮ್ಮ ಮುಂದೆ. ನರಮಾನಿಕಾಯೋಗು ಆನೆದ ಮೋನೆಗೆ ಗುರಿಕೆದ ಬಂಜಿಗು ಮರಿತ ಕಟ್ಟುಗೆ ನರಮಾನಿಕಾಯೋಗು ಆನೆದ ಮೋನೆಗೆ ಗುರಿಕೆದ ಬಂಜಿಗು ಮರಿತ ಕಟ್ಟುಗೆ ಮೆನ್ಗುಣ ಕಿನ್ಯ ಪಿಲಿ ಪಿಲಿ ಕಣ್ಣಿಗೆ ಮೆನ್ಗುಣ ಕಿನ್ಯ ಪಿಲಿ ಪಿಲಿ ಕಣ್ಣಿಗೆ ತಡ್ಪೆದಲೆ ಕಂತಿ ತಟಪಟಗೆ ಬಿಗೆ ಎಂಚಿತಿ ಮಗನು ಪಡೆಯಲು ಪಾರ್ವತಿ ಅಂಚಿತಿ ಬಾಲೆಗೆ ತುಂಬುದಾರತಿ ಎಂಚಿತಿ ಮಗ
ಮಗನು ಪಡೆಯಲು ಪಾರ್ವತಿ. ಏತುಲ ತಿನ್ಪಿನ ಅಂಗಲ್ಪುದಾಯಗೆ ಅಗಿಯರೆ ಮಾತ್ರ ಒಂಜೆ ದಾರೆಗೆ. ಏತುಲ ತಿನ್ಪಿನ ಅಂಗಲ್ಪುದಾಯಗೆ ಅಗಿಯರೆ ಮಾತ್ರ ಒಂಜೆ ದಾರೆಗೆ. ಪಯಣಗು ಪೋಯರೆ ಪೆರ್ಗುಡೆ ತೇರಿಗೆ, ಪಯಣಗು ಪೋಯರೆ ಪೆರ್ಗುಡೆ ತೇರಿಗೆ, ಬಲ್ಲು ದೊಲಸು ಉಂಡೆ ಪತ್ತೊಂದಿ ಕೈಗೆ. ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ, ಅಂಚಿತ್ತಿ ಬಾಲೆಗೆ ತುಂಬುದಾರತಿ. ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ. ಬ್ರಹ್ಮಚಾರಿಗೆ ಎಲ್ಲ ಮದಿಮೆಗೆ ಬುದ್ಧಿಲ ಸಿದ್ಧಿಲ ಕಾತೊಂದುಲೆರಿಗೆ. ಈ ಬ್ರಹ್ಮಚಾರಿಗೆ ಎಲ್ಲ ಮದಿಮೆಗೆ ಬುದ್ಧಿಲ ಸಿದ್ಧಿಲ ಕಾತೊಂದುಲೆರಿಗೆ. ಗೆಜ್ಜೆನು ಕಟ್ಟೊಂದು ನಲಿಪುನ ಮಲ್ಲಿಗೆ, ಗೆಜ್ಜೆನು ಕಟ್ಟೊಂದು ನಲಿಪುನ ಮಲ್ಲಿಗೆ, ಸುತ್ತಲ ಭೂತಗಣ ಕುಳಿ ಪುಂಡುಗೆ. ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ, ಅಂಚಿತ್ತಿ ಬಾಲೆಗೆ ತುಂಬುದಾರತಿ. ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ. ಓಡಾಂಡ ವಿಕ್ಟೋರ ಮಲ್ತು ಬುಡುಪೆಗೆ, ತುಗಿತುಂಡ ವಿಷ್ಣುನು ತಟ್ಟು ಪಾರಾವೆಗೆ. ಓಡಾಂಡ ವಿಕ್ಟೋರ ಮಲ್ತು ಬುಡುಪೆಗೆ, ತುಗಿತುಂಡ ವಿಷ್ಣುನು ತಟ್ಟು ಪಾರಾವೆಗೆ. ಶಿವ ಪಾರ್ವತಿಯರೇ ಮೋಕೆದ ಮಾಯೆಗೆ, ಶಿವ ಪಾರ್ವತಿಯರೇ ಮೋಕೆದ ಮಾಯೆಗೆ, ಭಕ್ತರೆ ಗೋಲಿಯುಣ ಬಾಲೆ ಮನಸ್ಸಿಗೆ. ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ, ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ. ಅಂಚಿತ್ತಿ ಬಾಲೆಗೆ ತುಂಬುದಾರತಿ, ಅಂಚಿತ್ತಿ ಬಾಲೆಗೆ ತುಂಬುದಾರತಿ. ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ, ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ. ತಮ್ಮ ಸುಮಧುರವಾದ ಕಂಠದಿಂದ ಹಾಡನ್ನ ಹಾಡಿದಂತಹ ಸುರೇಂದ್ರ ಆಚಾರ್ಯ ಇವರಿಗೆ ವಂದನೆಗಳು.
ಪ್ರತಿಯೊಂದು ಮಕ್ಕಳಲ್ಲಿ ದೇವರು ನೆಲೆಸ್ತಿರ್ತಾರಂತೆ. ಪ್ರತಿಯೊಂದು ಮಕ್ಕಳ ಮನಸ್ಸಲ್ಲಿ ದೇವರನ್ನ ಕಾಣುವನ್ನುವಂತಹ ಮಾತಿದೆ. ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿದನೇ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿದನೇ ಎನ್ನುವಂತಹ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಐಶಾನಿ ಇವರು. ಜೋರಾದ ಚಪ್ಪಾಳೆ ಮುಖಾಂತರ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ.
ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ನಮ್ಮೆಲ್ಲರ ಬಾಲ್ಯದ ನೆನಪನ್ನ ಮರುಕಳಿಸಿದಂತಹ ಐಶಾನಿ ಪುಟಿ ಇವಳಿಗೆ ಧನ್ಯವಾದಗಳು. ಇದೀಗ ನಾವೆಲ್ಲರೂ ಕಾತುರದಿಂದ ನಿರೀಕ್ಷೆಯಿಂದ ಕಾಯ್ತಿರುವಂತಹ ಕ್ಷಣ ಏನಿರ್ಬೋದು? ಯಾರಾದ್ರೂ ಗೆಸ್ ಮಾಡ್ಬೋದಾ? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಏನಿದು? ಈಗ ನಡಿಲಿಕ್ಕಿದೆ ಲಕ್ಕಿ ಚೀಪ್ ಡ್ರಾ. ಯಾರ ಪಾಲಿಗೆ ಒಲಿದು ಬರಲಿದೆ ಈ ಅದೃಷ್ಟ ನಿಧಿ ಅಂತ ನೋಡುವಂತಹ ಸಮಯ. ಈ ಸಭೆಯಲ್ಲಿ ಇರ್ತಕ್ಕಂತಹ ಯಾರಾದರೂ 3 ಮಕ್ಕಳು ವೇದಿಕೆ ಮೇಲೆ ಬರ್ಬೇಕಂತ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಯಾರಾದರೂ 3 ಮಕ್ಕಳು ವೇದಿಕೆ ಮುಂಭಾಗದಲ್ಲಿರುವಂತಹ ಯಾರಾದರೂ 3 ಮಕ್ಕಳು ವೇದಿಕೆಯ ಮೇಲೆ ಬರ್ಬೇಕಂತ ಕೇಳಿಕೊಳ್ತಿದ್ದೇನೆ. ಯಾರಾದರೂ 3 ಮಕ್ಕಳು? ಎಸ್, ವೆರಿ ಗುಡ್ ಐಶಾನಿ. 3 ಮಕ್ಕಳು ನಮ್ಮ ಮುಂದೆ ಇದ್ದಾರೆ ಇವಾಗ. ನಿಮ್ಮ ಹೆಸರು? ಐಶಾನಿ. ಐಶಾನಿ. ನಿಮ್ಮ ಹೆಸರು? ನಿಹಾರ್. ನಿಹಾರ್. ಇನ್ನೊಂದ್ಸಲ. ನಿಹಾರ್. ನಿಹಾರ್. ಸುನೀತ್. ಸುನೀತ್. ಎಸ್, 3 ಮಕ್ಕಳು ನಮ್ಮ ಎದುರುಗಡೆ ಇದ್ದಾರೆ. ಇವಾಗ ಅದೃಷ್ಟ ನಿಧಿ ಯಾರ ಪಾಲಿಗೆ ಅಂತ ನೋಡುವಂತಹ ಸಮಯ ಇದೀಗ ತಮ್ಮ ಮುಂದೆ. ಇವಾಗ ಮೊದಲನೆಯದಾಗಿ 3ನೇ ಬಹುಮಾನ. 3ನೇ ಬಹುಮಾನ ಯಾರ ಪಾಲಿಗೆ ಒಲಿದು ಬರ್ಲಿಕ್ಕಿದೆ ಅಂತ ನೋಡುವಂತಹ ಸಮಯ. ಸುನೀತ್. ಸುನೀತ್. ಈಗ 3ನೇ ಬಹುಮಾನ ಯಾರ ಪಾಲಿಗೆ ಬರ್ತಾ ಇದೆ ಅಂತ ಇವ್ರು ಹೇಳ್ತಾರೆ. ಎಸ್, ಯಾವುದಾದ್ರೂ ಒಂದು ಚೀಟಿಯನ್ನ ನೀವು ಇದರಲ್ಲಿ ತೆಗಿಬೇಕು. ಯಾವುದಾದ್ರೂ ಒಂದು ಚೀಟಿ ಮಿಕ್ಸ್ ಮಾಡಿ ಏನ್ ಬೇಕಾದ್ರೂ ಮಾಡಿ, ನಿಮ್ ಚಾಯ್ಸ್. ತೆಗಿರಿ, ಯಾವುದಾದ್ರೂ ಒಂದು ಚೀಟಿ ತೆಗಿರಿ. ಎಸ್, ಓಕೆ, ತೆಗಿ. ಮೂರನೇ ಬಹುಮಾನ ನಂಬರ್ 1714 1714. ಹೆಸರು ಗೀತಾ ವಸಂತ. ನೀವು ಇಲ್ಲಿ ಸಭೆಯಲ್ಲಿ ಇದ್ರೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕು. ನಿಮ್ಮ ನಂಬರ್ 1749. ಎರಡನೇ ಬಹುಮಾನ ನಿಹಾಲ್. ಇವರು ಈಗ ತೆಗೆದಿದ್ದಾರೆ. ಎರಡನೇ ಬಹುಮಾನ ಯಾರ ಪಾಲಿಗೆ ಬರ್ತಿದೆ? ಮಿಕ್ಸ್ ಮಾಡಿ. ಎರಡನೇ ಬಹುಮಾನ ಒಲಿದು ಬರ್ದಿರ್ತಕ್ಕಂಥದ್ದು 1060 1060. ಹೆಸರು ಶ್ವೇತಾ ಪ್ರಕಾಶ್. ಶ್ವೇತಾ ಪ್ರಕಾಶ್, ನೀವು ಈ ಸಭೆಯಲ್ಲಿ ಇದ್ರೆ ದಯಮಾಡಿ ವೇದಿಕೆ ಮೇಲೆ ಬರ್ಬೇಕಂತ ಕೇಳಿಕೊಡ್ತಿದ್ದೇನೆ. ಎರಡನೇ ಬಹುಮಾನದ ವಿಜೇತರು ಶ್ವೇತಾ ಪ್ರಕಾಶ್. ಎಸ್, ಇದೀಗ ಮೊದಲನೇ ಬಹುಮಾನ. ನೀವೆಷ್ಟು ಕಾತುರದಿಂದ ಕಾಯ್ತಿದ್ದೀರೋ ಅಷ್ಟೇ ಕಾತುರದಿಂದ ನಾನು ಕೂಡ ಕಾಯ್ತಿದ್ದೇನೆ. ಯಾರ ಪಾಲಿಗೆ ಒಲಿದು ಹೋಗ್ತಿದೆ ಈ ಅದೃಷ್ಟ ಲಕ್ಷ್ಮಿ? ಐಶಾನಿ ಪುಟ್ಟಿ, ಈಗ ಮೊದಲ ಬಹುಮಾನ ಯಾರ ಪಾಲಿಗೆ ಬರ್ತಾ ಇದೆ ಅಂತ ಇವ್ರು ಹೇಳ್ತಾರೆ. ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿ. ನಿಮ್ಗೆ ಯಾವ ಚೀಟಿ ಬೇಕು ಆ ಚೀಟಿ ತೆಗಿರಿ. ಎಸ್, ಐಶಾನಿ ಪುಟಿ ತೆಗೆದಂತಹ ಚೀಟಿಯಲ್ಲಿ ಹೆಸರೇ ಇಲ್ಲ, ಬಟ್ ನಂಬರ್ 2290 2290. ಯಾರಾದ್ರೂ ಈ ಸಭೆಯಲ್ಲಿ ಇದ್ರೆ ಆ ನಂಬರ್ ತೆಗೆದಂಥವರು 2290. ಮೊದಲನೇ ಬಹುಮಾನ ಇವರದ್ದಾಗಿರ್ತದೆ.
ಬಹುಮಾನ ವಿಜೇತರು ಈ ವೇದಿಕೆಯಲ್ಲಿ ಈಗ ಇರ್ದಿದ್ರೆ ಮುಂದಿನ ದಿನದಲ್ಲಿ ದೇವಸ್ಥಾನಕ್ಕೆ ಬಂದು ತಮ್ಮ ಬಹುಮಾನಗಳನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇಲ್ಲಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಪರಿಚಿತ ಮನಗಳ ಅಪರಿಚಿತ ಪ್ರತಿಭೆಗಳ ಅನಾವರಣ ಇಂದಾಗಿದೆ. ದೀಪಂ ಜ್ಯೋತಿ ನಮೋಸ್ತುತೆ, ದೀಪಂ ಜ್ಯೋತಿ ಪರಬ್ರಹ್ಮ, ದೀಪೋಹರಣಿ ಪಾಪಾನಿ ಸಂಧ್ಯಾದೀಪ ನಮೋಸ್ತುತೆ. ದೀಪವೇ ಬೆಳಕು, ಅದು ಬ್ರಹ್ಮ ವಿಷ್ಣು ಸ್ವರೂಪ. ದೀಪದರ್ಶನದಿಂದ ಪಾಪ ಪರಿಹಾರ. ಇಂಥ ಸಂಧ್ಯಾದೀಪಕ್ಕೆ ನಮನ. ಕತ್ತಲು ಎಂಬ ಅಜ್ಞಾನವನ್ನ ನಮ್ಮಿಂದ ದೂರಗೊಳಿಸಿ ಜ್ಞಾನವೆಂಬ ಬೆಳಕಿನ ದೀಪ ನಮ್ಮಲ್ಲಿ ಬೆಳಗಲಿ. ಎಲ್ಲರಿಗೂ ಒಳಿತಾಗಲಿ ಎಂಬ ಕಾಳಜಿ ಆಶಯದೊಂದಿಗೆ ಎಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸುತ್ತಿದ್ದೇನೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನ ಹಾಕುತ್ತಿದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ ಸಿಂಧೂರ ಕಲಾವಿದೇರ್ ಕಾರ್ಲಾ ಅಭಿನಯಿಸಿರುವಂತಹ ಹಾಸ್ಯಮಯ ನಾಟಕ ಡೊಂಬರಾಟ ಇದೀಗ ತಮ್ಮ ಮುಂದೆ. ಅದೇ ರೀತಿ ನಾಳೆ ಜುಮಾದಿ ಬಂಟ ದೈವದ ಸಿರಿ ಸಿಂಗಾರ ನಡೀಲಿಕ್ಕಿದ್ದು ಎಲ್ಲರೂ ಅದಕ್ಕೂ ಕೂಡ ಬಂದು ಕಾರ್ಯಕ್ರಮವನ್ನ ಚಂದಗಾಣಿಸಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ನನ್ನ ಹೆಸರು. ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದಂತವರ ಹೆಸರು ಯಾರಿಗಾದ್ರೂ ಗೊತ್ತಿದ್ಯಾ? ಇದ್ರಲ್ಲಿ ನೋ ಒನ್. ಯಾರಿಗೂ ಗೊತ್ತಿಲ್ವಾ? ಸೋ ಸ್ಯಾಡ್.